ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬ ಬಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಫರಾಳ ಅಂತೂ ಮಾಡೇ ಮಾಡ್ತೀವಿ. ಕೆಲವೊಬ್ರು ಜಾಸ್ತಿನೂ ಮಾಡ್ಬೋದು, ಕೆಲವೊಬ್ರು ಕಡಿಮೆನೇ ಮಾಡ್ಬೋದು. ಆದರೂ ಒಂದೊಂದು ವೆರೈಟಿ ಇರುತ್ತೆ. ಬೇಸನ್ ಉಂಡೆ ಅಂತೂ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಬೇಸನ್ ಉಂಡೆ ಯಾರು ಜಾಸ್ತಿ ತಿನ್ನೋಂಗಿಲ್ಲ ಅಂತ ನಾನು ಗೋಧಿ ಉಂಡೆ ಮಾಡಿರ್ತೀನಿ. ಗೋಧಿ ಉಂಡೆ ಅಂದರೆ ನೆನಪು ಬರೋದು ಬೆಲ್ಲ ಹಾಕಿ ಮೊದಲಿನ ನಮ್ಮ ಅಜ್ಜಿ ಮಾಡ್ತಿದ್ರೆ ಅದು ನೆನಪು ಬರ್ತದೆ. ಬಟ್ ನಾವು ಸ್ವಲ್ಪ ಸಕ್ಕರೆ ಹಾಕಿ ಸೇಮ್ ಬೇಸನ್ ಉಂಡೆ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಅದ್ರೊಳಗಂತೂ ನಾವು ಅಂಟು ಹಾಕಿ ಮಾಡಿದರೆ ಅಂತೂ ಇದ್ರದ್ದು ರುಚಿ ದುಪ್ಪಟ್ಟಾಗಿ ಹೋಗುತ್ತೆ. ನೀವು ಯಾವಾಗ ಮಾಡಲಿಲ್ಲ ಅಂದರೆ ಒಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಸ್ವೀಟ್ ಯಾರಿಗೂ ಬೇಡ ಅಂತ ಅಂತಾರಲ್ಲ ಅವ್ರ ಚೊಕಟ ಇದು ಬೇಡ ಇಸ್ಕೊಂಡು ತಿಂತಾರೋ. ಸೊ ಬನ್ನಿರಿ ಮಾಡೋಣ. ಕಡಾಯಿ ಒಳಗೆ ನಾನು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅಂಟಂತೂ ಪ್ರತಿಯೊಬ್ಬರ ಮನೆಯಲ್ಲೇ ಎದ್ದೇ ಇರುತ್ತೆ. ಬಟ್ ಇರಲಿಲ್ಲ ಅಂದ್ರೂ ನಿಮಗೆ ನಾರ್ಮಲ್ ಎಲ್ಲಿ ಯಾವುದಾದ್ರೂ ಅಂಗಡಿಯಲ್ಲಿ ಇದು ಅಂಟು ಸಿಗುತ್ತೆ. ಮನೆಯಲ್ಲಿ ತುಪ್ಪ ಜಾಸ್ತಿ ಇರಲಿಲ್ಲ ಅಂದ್ರೂ ಎಣ್ಣೆಯದೊಳಗೆ ಹಾಕ್ಕೊಂಡು ಕರೆದುಕೊಂಡ್ರೂ ಅದು ನಡೆಯುತ್ತೆ. ಎಣ್ಣೆ ಪೂರ್ತಿಯಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಣ್ಣ ಇಟ್ಕೊಂಡು ಇದು ಅಂಟು ಎಷ್ಟಿದಲ್ಲ ಅಷ್ಟು ಸ್ವಲ್ಪ ಹಾಕಿ ಸಣ್ಣ ಇಟ್ಕೊಂಡು ಕರ್ಕೋಬೇಕು. ಅಂದರೆ ಒಳಗಡೆ ಸ್ವಲ್ಪನೂ ಅದು ಹಸಿ ಉಳ್ಕೊಬಾರ್ದು. ಅಂಟು ಜಾಸ್ತಿ ಅಥವಾ ಕಡಿಮೆ ಎಷ್ಟಾದರೂ ಹಾಕ್ಕೊಂಡ್ರು ಏನು ನಡೀತದೆ. ಅದ ಕರ್ಕೊಂಡೆಲ್ಲ ಆದ ಕೂಡಲೇ ಬಿಸಿ ಬಿಸಿ ತುಪ್ಪನಲ್ಲಿ ನಾವು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಣ. ಹಿಟ್ಟು ಹಾಕ್ಕೊಂಡ್ ಕೂಡಲೇ ಮ್ಯಾಲೆ ನಿಮಗೆ ಸ್ವಲ್ಪ ಆಗಿ ತುಪ್ಪ ಮೇಲಿಂದ ಹಾಕ್ಕೊಡ್ರಿ. ಇದು ಒಮ್ಮೆ ಹಾಕ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಹುರಿಯೋಕೆ ಬರೋಂಗಿಲ್ಲ. ಸ್ವಲ್ಪ ಒಣ ಹಿಟ್ಟು ಹುರ್ಕೊಂಡು ಆದ ಕೂಡಲೇ ಅಂತ ಸ್ವಲ್ಪ ಆಗಿ ಮನ್ಯಾಗ ಇದ್ದಿದ್ದು ತುಪ್ಪ ಹಾಕಿ ಯೂಸ್ ಮಾಡಿ ಹಾಕಿದ್ರಂತೂ ಭಾಳ ಚಲೋ. ಇಲ್ಲ ನಿಮ್ಮ ಮನೇಲಿ ತುಪ್ಪನ ಕಡಿಮೆ ಇದೆ ಅಂದರೆ ನೀವು ಹೊರಗಡೆ ತಂದು ಹಾಕೊಂಡ್ರೂ ನಡೆಯುತ್ತೆ. ನಮ್ಮ ಮನೇಲಂತೂ ಯಾವಾಗೂ ಹೊರಗಿನ ತುಪ್ಪ ಕೊಂಡು ತರೋಂಗಿಲ್ಲ. ಮನೇಲೇ ಹಾಲು ತೊಗೋತೇವಲ್ಲ ಅದೇ ಹಾಲಿನಿಂದ ತುಪ್ಪ ರೆಡಿ ಮಾಡ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿರಿ. ಸ್ವಲ್ಪ ಹಾಕಿ ಪೂರ್ತಿ ಹಿಟ್ಟು ಹಸಿ ಆಗುವಷ್ಟು ನಾವು ತುಪ್ಪ ಹಾಕ್ಕೋಬೇಕು. ಆಮೇಲೆ ಯಾವಾಗಲೂ ನಾವು ಗ್ಯಾಸ್ ಸಣ್ಣ ಇಟ್ಕೊಂಡು ಹಿಟ್ಟು ಹುರಿಬೇಕು. ಇದು ಹುರಿಬೇಕಾದ್ರೆ ಭಾಳ ಟೈಮ್ ತೊಗೋತದ. ಜೋರು ಮಾಡಿ ಯಾವಾಗೂ ಹುರಿಬಾರ್ದು. ಸ್ವಲ್ಪ ಸಣ್ಣ ಹಿಟ್ಟನ್ನು ಹುರ್ಕೊಂಡ್ರೆ ಅದು ಕಲರು ಮಸ್ತ್ ಬರುತ್ತೆ ಮತ್ತು ಉಂಡೆ ಮಾಡಬೇಕಾದ್ರೆ ಅದರ ಟೇಸ್ಟೂ ಚೇಂಜ್ ಆಗೋದಿಲ್ಲ. ಹಸಿ ಹಿಟ್ಟು ವಾಸನೆ ಎಲ್ಲ ಹೋಗೋ ತನಕ ಹುರಿಬೇಕು. ಈಗ ನೋಡಿರಿ ಈಗ ಹೆಂಗಾಗಿದೆ ಅಲ್ರಿ, ತುಪ್ಪದಿಂದನೇ ಇದೆಲ್ಲ ಹಿಟ್ಟು ಈ ಥರ ಹಸಿ ಆಗಿರಬೇಕು. ಇದೇ ಥರ ಕೈ ಬಿಡಲ್ದ ಸ್ವಲ್ಪ ಸಣ್ಣ ಇಟ್ಕೊಂಡು ಪೂರ್ತಿಯಾಗಿ ಹುರ್ಕೋಬೇಕು. ಸ್ವಲ್ಪ ಆದರೂ ನೀವು ಕೈ ಬಿಟ್ರಂದ್ರೆ ಕೆಳಗಡೆ ಹೊತ್ತಾಗಿ ಹಿಡಿತದೆ. ಕಲರ್ ಸ್ವಲ್ಪ ಚೇಂಜ್ ಆಯಿತು ಅಥವಾ ಆ ಥರ ಹುರಿದಿದ್ದೆಲ್ಲ ವಾಸನೆ ಬರಾಕೈತಂದ್ರೆ ಗ್ಯಾಸ್ ಮ್ಯಾಗಿಂದ ಕೆಳಗಿಡ್ರಿ. ನೋಡಿರಿ ಈ ಥರ ಎಷ್ಟು ಚಂದ ಹುರಿದದ. ಉಂಡೆ ಮಾಡಬೇಕಾದ್ರೆ ಮನೆಯೆಲ್ಲ ಘಮ್ ಅಂತ ವಾಸ ಬರ್ತದೆ. ಅಂಟು ನೋಡಿರಿ ಈ ಥರ ಹಿಂಗೆ ಕೈಲೆಲ್ಲ ಹಿಂಗೆ ಹಿಚಗಿದ್ರೆ ಒಳಗಡೆ ಹಸಿತನ ಇರಬಾರ್ದು. ಹಂಗೆ ಇದೆಲ್ಲ ಸಣ್ಣ ಇಟ್ಟು ಕರ್ಕೋಬೇಕು. ನಾನು ಗೋಧಿ ಹಿಟ್ಟು ಅರ್ಧ kg ತೊಗೊಂಡಿದ್ದೀನಿ. ಸಕ್ಕರೆನೂ ಸ್ವಲ್ಪ ನಿಮಗೆ ಸ್ವೀಟ್ ಕಮ್ಮಿ ಬೇಕಾಗಿತ್ತಂದ್ರೆ ಅರ್ಧಕ್ಕಿಂತ ಕಡಿಮೆನ ತೊಗೋಬೋದು. ನಾನು ಯಾವಾಗೂ ಸಕ್ಕರೆ ಪೌಡ್ರ್ ಮಾಡೋಕ್ಕಿಂತ ಮುಂಚೆನೇ ಏಲಕ್ಕಿ ಸುಲಿದು ಅದ್ರೊಳಗೆ ಹಾಕಿ ಅದ್ರ ಜೊತೆನೇ ಸಕ್ಕರೆ ಸಣ್ಣ ಮಾಡಿಕೊಂಡ್ರೆ ಮ್ಯಾಗಿಂದ ಏಲಕ್ಕಿ ಸಣ್ಣ ಮಾಡಿ ಹಾಕೋ ಜರೂರತ್ತೇ ಇರೋಂಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಷ್ಟ ಪ್ರಕಾರಲೇ ನೀವು ಹಾಕ್ಕೊಡ್ರಿ. ನಮ್ಮ ಮನೇಲಿ ಸ್ವಲ್ಪ ಸಪ್ಪೆ ತಿಂತೇವೆ ಅದಕ್ಕೆ ಸ್ವಲ್ಪ ನಾನು ಕಡಿಮೆನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹುರಿದಿದ್ದ ಹಿಟ್ಟು ಆಮೇಲೆ ಸಕ್ಕರೆ ದೊಡ್ಡದೊಂದು ಪರಾತ್ನಲ್ಲಿ ಹಾಕಿ ಸರಿಯಾಗಿ ಅದನ್ನ ಕಲಿಸ್ಕೋಬೇಕ್ರಿ. ಹುರಿದಿದ್ದು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಏನಿರ್ತದಲ್ಲ ಪ್ರತಿಯೊಂದ್ರೊಳಗೆಲ್ಲ ಮಿಕ್ಸ್ ಆಗೋ ಮಟ್ಟ ನಾವು ಸಣ್ಣಗೆ ಸ್ವಲ್ಪ ಹಿಟ್ಟು ಹೆಂಗೆ ಯಾವ ಥರ ನಾದ್ಕೋತೇವಲ್ಲ ಆ ಥರ ನಾದ್ಕೋಬೇಕ್ರಿ. ಅದು ಪೂರ್ತಿ ಎಲ್ಲ ಮಿಕ್ಸ್ ಆಯ್ತಂದ್ರೆ ಈ ಥರ ಉಂಡೆ ಹಾಕ್ಬೇಕು. ಹಂಗೆ ಆಯ್ತು ಅನಿಸ್ತಂದ್ರೆ ನಿಮಗೆ, ಯಾಕಂದ್ರೆ ಆಮೇಲೆ ಜಾಸ್ತಿ ನಾವು ಕಲಿಸ್ಕೊಂಡೆ ಅಂದ್ರೆ ಅಂಟೇನು ಹಾಕಿರ್ತೇವಲ್ಲ ಅವೆಲ್ಲ ಫುಲ್ ಸ್ಮ್ಯಾಶ್ ಆಗಿಬಿಡ್ತಾವೆ. ಯಾಕಂದ್ರೆ ಅಂಟು ಬಾಯಲ್ಲಿ ಸಿಗ್ಬೇಕ್ರಿ ಅಂದ್ರೆ ಅದು ರುಚಿ ಟೇಸ್ಟ್ ಅದ್ರದ್ದು ಬರ್ತದೆ. ಅದಕ್ಕೆ ಮೊದಲೇ ಕಲಿಸ್ಕೋಬೇಕ್ರಿ. ಆಮೇಲೆ ಈಗ ನೋಡಿರಿ ಪೂರ್ತಿಯಾಗಿ ಎಲ್ಲ ಕಲಿಸಿ ಮುಗೀತಂದ್ರೆ ನಾವು ಎಷ್ಟು ಅಂಟು ಕರ್ಕೊಂಡೇವಲ್ಲ ಅಷ್ಟೆಲ್ಲ ಇದ್ರೊಳಗೆ ಹಾಕಿ ಮತ್ತು ಸ್ವಲ್ಪ ಮೇಲಿನ ಮೇಲೆ ಅಂದರೆ ಅದು ಎಲ್ಲ ಕುಡ್ಕೋಬೇಕಲ್ಲ ಮೇಗಿನ ಮೇಗ ಅದು ಸ್ವಲ್ಪ ಎಲ್ಲ ಕಲಿಸ್ಕೋಬೇಕು. ಈಗ ಕಲಿಸ್ಬೇಕಾದ್ರೆ ಜಾಸ್ತಿ ಪ್ರೆಷರ್ ಕೊಡ್ಬೇಕು ಹೋಗ್ಬಾರ್ದ್ರಿ. ಯಾಕಂದ್ರೆ ಪ್ರೆಷರ್ ಕೊಡ್ತಂದ್ರೆ ಅದ್ರ ಒಳಗಿಂದ ಅಂಟು ಏನಿರುತ್ತಲ್ಲ ಅದೆಲ್ಲ ಫುಲ್ ಸ್ಮ್ಯಾಶ್ ಆಯ್ತಂದ್ರೆ ಟೇಸ್ಟ್ ಒಟ್ಟು ಬರೋಲ್ಲ. ಈಗ ನೋಡಿರಿ ನಾವು ಉಂಡೆ ಮಾಡ್ಕೊಂಡು ಇದ್ರದ್ದು ಈಗೆಲ್ಲ ಕಲಿಸಿ ಆದ ಕೂಡಲೇ ಉಂಡೆ ಮಾಡೋದಂತೂ ಭಾಳ ಈಸಿ ಇದೆ. ನಿಮಗೆ ರೂಢಿ ಇತ್ತಂದರೆ ಒಂದೇ ಕೈಲಿ ಸಕಟ್ ಉಂಡೆ ಮಾಡೋಕ್ಕೆ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ 2 ಕೈಲಿ ಈ ಥರ ಉಂಡೆ ಕಟ್ಕೊಂಡು ಬಿಡ್ರಿ. ನೋಡಿರಿ ಎಷ್ಟು ಚಲೋ ಹಂಗೆ ಉಂಡೆ ರೆಡಿ ಆಯ್ತು ನಮ್ದು. ನಿಮಗೆ ಸಕ್ಕರೆ ಇದ್ರೊಳಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಇದೇ ಸೇಮ್ ಪ್ರೊಸೀಜರ್ದಾಗ ಸಕ್ಕರೆ ಬದಲಿ ಬೆಲ್ಲ ಹಾಕ್ಕೊಂಡು ಸಕಟ್ ನೀವು ಉಂಡೆ ಮಾಡ್ಕೋಬೋದು.
ಈ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಸೈಡ್ ದೀಪಾವಳಿ ಫರಾಳ ಇನ್ನೂ ಭಾಳಷ್ಟು ಶೇರ್ ಮಾಡೋದಿದೆ. ಲೈಕ್ ಆದರೆ ಸಬ್ಸ್ಕ್ರೈಬ್ ಸಕ್ಕಟ್ ಮಾಡಿ. ಈ ಗೋಧಿ ಉಂಡೆ ಹೆಂಗೆ ಅನಿಸಿತ್ತಂತ ನನಗೆ ಕಮೆಂಟ್ ಮಾಡಿ ನಕ್ಕಿ ಹೇಳಿ. ನೋಡಿರಿ ಎಷ್ಟು ಚಂದ ನಮ್ಮ ಉಂಡೆ ಪೂರ್ತಿಯಾಗಿ ಎಲ್ಲ ರೆಡಿ ಆಯಿತು. ಈ ಉಂಡೆ ನೀವು ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಆಮೇಲೆ ನೀವು ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಅವಾಗಾದರೂ ನೀವು ಮಾಡ್ಕೊಂಡು ಒಯ್ಬೋದು, ಅಥವಾ ಊರಿಗೆ ಪ್ರವಾಸ ಮಾಡೋಕ್ಕೆ ಹೋದಾಗನಾದ್ರೂ ನಾವು ಮಾಡ್ಕೊಂಡು ಒಯ್ಬೋದು. ಈ ಉಂಡೆ ಒಂದೂವರೆ ತಿಂಗಳಾದ್ರೂ ಇವಕ್ಕೆ ಏನೂ ಆಗೋದಿಲ್ಲ. ಬೇರೆ ಯಾವ್ದು ಉಂಡೆ ಮಾಡ್ತೇವಲ್ಲ ಅವು ಸ್ವಲ್ಪ ಸ್ಮೆಲ್ ಬರ್ತದೆ, ಬಟ್ ಈ ಉಂಡೆಗಂತೂ ಯಾವಾಗಲೂ ಏನೂ ಆಗೋಲ್ಲ. ನೋಡಿರಿ ನಮ್ಮ ಉಂಡೆ ಎಲ್ಲ ರೆಡಿ ಆಯಿತು. ಡಬ್ಬದಲ್ಲಿ ಹಾಕಿ ಪ್ಯಾಕು ಮಾಡಿದೆ. ಮತ್ತೆ ಸಿಗೋಣ ಬೇರೆ ರೆಸಿಪಿಲಿ.